ಮಹಿಳೆಯರ ದಿನಾಚರಣೆ ಒಂದು ದಿವಸಕ್ಕೆ ಮಾತ್ರ ಸೀಮಿತವಾಗಿರದೆ ಪ್ರತಿದಿನವೂ ಅವರ ಪಾತ್ರ ಸಾಧನೆ ಮಹತ್ವ ಕುರಿತಾಗಿ ಗೌರವಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಿದೆ. ಅವರು ಕೇವಲ ಗೂಡಿನ ದೀಪವಲ್ಲ, ಅವರು ಬೆಳಗುವ ದೀಪ. ಕುಟುಂಬದಿಂದ ಹಿಡಿದು ಸಮಾಜದ ಕಣ್ಣಾಗಿ ಕೆಲಸ ನಿರ್ವಹಿಸುತ್ತಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕುಮಾರ್ ಹೇಳಿದರು. ಅವರು ರೇಡಿಯೋ ಸಾರಂಗ್ ಸ್ಟುಡಿಯೋದಲ್ಲಿ ರೇಡಿಯೋ ಸಾರಂಗ್ ಹಾಗೂ ಸ್ವಚ್ಛ ಭಾರತ್ ಮಿಷನ್ ವತಿಯಿಂದ ನಡೆದ ಆನ್ಲೈನ್ ಕಾರ್ಯಾಗಾರವನ್ನು ಉದ್ಘಾಟಿಸಿ ಶುಭ ಸಂದೇಶವನ್ನ ನೀಡಿದರು. ಸಂಸದ ನಳಿನ್ ಕುಮಾರ್ ಕಟೀಲ್ ಆನ್ಲೈನ್ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಮಹಿಳೆಯರ ಕಲ್ಯಾಣಕ್ಕೆ ಸರ್ಕಾರ ಬದ್ಧವಾಗಿದೆ, ಮಹಿಳೆಯರು ಎಲ್ಲ ವಿಭಾಗದಲ್ಲಿ ಇನ್ನಷ್ಟು ಶಕ್ತರಾಗಬೇಕು ಎಂದು ಹೇಳಿದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಹಿರಿಯ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ರತಿದೇವಿ, ಮನಃಶಾಸ್ತ್ರಜ್ಞೆ ಜ್ಯೇಷ್ಠ ಲಕ್ಷ್ಮಿ, ಕಾಂಪಿಕಪ್ ಸ್ಥಾಪಕಿ ದಿವ್ಯಾ ಗೋಕರ್ಣ ಕ್ರಮವಾಗಿ ಮಹಿಳೆಯರ ಮಾನಸಿಕ ತುಮುಲ, ತಪ್ಪು ಕಲ್ಪನೆ ಮತ್ತು ಪರಿಹಾರ, ಋತುಸ್ರಾವ ಸಂದರ್ಭದಲ್ಲಿ ಆರೋಗ್ಯದ ನಿರ್ವಹಣೆ ಮತ್ತು ಮುಟ್ಟಿನ ಕಪ್ ಬಳಕೆ ಕುರಿತಾಗಿ ಸಂವಾದವನ್ನ ನಡೆಸಿದ್ರು. ಕಾರ್ಯಕ್ರಮದಲ್ಲಿ ಗ್ರಾಮ ಸ್ವಚ್ಛತೆ ಕುರಿತಾಗಿನ ಪೋಸ್ಟರ್ಗಳನ್ನು ಬಿಡುಗಡೆಗೊಳಿಸಿದ್ರು. ರೇಡಿಯೋ ಸಾರಂಗ್ ನಿರ್ದೇಶಕ ಡಾಕ್ಟರ್ ಫಾದರ್ ಮೆಲ್ವಿನ್ ಪಿಂಟು, ಬಿಂದಿಯಾ ಕುಲಾಲ್, ಶ್ವೇತಾ, ಸ್ವಚ್ಛ ಭಾರತ್ ಮಿಷನ್ ಶುಚಿತ್ವ ನೈರ್ಮಲ್ಯ ಸಮಾಲೋಚಕ ಪವನ್ ಶೆಟ್ಟಿ ಈ ವೇಳೆ ಉಪಸ್ಥಿತರಿದ್ದರು.